ಥ್ಯಾಂಕ್ ಯು. ಸಕ್ಕತ್ತಾಗಿತ್ತು ನಿಮ್ಮ ಎನರ್ಜಿ. ಆಕ್ಚುಲಿ ನಿಮ್ಮನ್ನ ನೋಡೋಣ ನಾವೆಲ್ಲ ಒಂದಷ್ಟು ಎನರ್ಜಿ ತಗೊಂಡ್ವಿ. ಈ ಹಾಡು ಹೆಣ್ಮಕ್ಳಿಗೋಸ್ಕರ, ಹೆಣ್ಮಕ್ಳು ಖುಷಿ ಪಡ್ಸಕ್ಕೋಸ್ಕರ ಅಂತ ಹೇಳಿ. ವಿಶೇಷ ಅಂದ್ರೆ ಈ ಹಾಡಿಗೆ ಹೆಣ್ಮಕ್ಳು ಕುಣಿದಿಲ್ಲ, ಕುಣಿದವರೇ ಗಂಡ್ಮಕ್ಳು. ಈಗ ನೋಡಿ ಇವಾಗ ಏನಾಯ್ತು ಗೊತ್ತಾಯ್ತಾ? ನೋಡಿದ್ರಾ? ಸೆಟ್ ದ ಫೈರ್ ಆನ್ ದ ಸ್ಟೇಜ್ ಅಂತ ನಿಜವಾಗ್ಲೂ ಬೆಂಕಿ ಎತ್ಕೊಂಡ್ಬಿಡ್ತು. ಸೊ ಇದು ನಿಮ್ಮ ಎನರ್ಜಿ, ಇದು ನಮ್ಮ ಎನರ್ಜಿ. ನೋಡಿದ್ರೋ ಇಲ್ವೋ? ಸೊ ದಟ್ ಈಸ್ ಅ ಪಾಸಿಟಿವ್ ಥಿಂಗ್. ಸ್ಟೇಜ್ ಮೇಲೆ ಬೆಂಕಿ ಹತ್ಕೊಂತು ಅಂತ ನೀವು ಓಪನ್ ಆಗಿ ಹೇಳ್ಬೋದು. ಓಕೆ, ದಟ್ಸ್ ವಾಟ್ ಇಟ್ ಈಸ್. ಸೊ ಈಗ ಹಾಗೆ ಈ ಸಂದರ್ಭದಲ್ಲಿ ಏನು ಗೊತ್ತಾ, ಇಷ್ಟು ಜನ ಇರಲ್ಲ, ಇಷ್ಟು ಜನದ ಮಧ್ಯೆ ಈ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಮೊದಲು ಕುಣಿದಿದ್ದು ಯಾರು ಅಂದ್ರೆ ಸರ್ ನೀವಿಬ್ರು ಎತ್ತಿಕೊಳ್ಳಿ ಸರ್. ಅವರಿಬ್ಬರಿಗೆ ಜೋರಾಗಿ ಅವರಿಂದ ಇಡೀ ಸರೌಂಡಿಂಗ್ ಕುಣಿಯೋಂಗಾಯ್ತು. ಈ ತರ ಕುಣಿಸೋದಕ್ಕೆ ಒಂದು ಶ್ರಮ ಆಗದಂತ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶಿವಾನಂದ ಗಡೂರು ಅವರು ಹಾಗೂ ತುಮಕೂರಿನ ಅಧ್ಯಕ್ಷರು ಮಧುಕರ್ ಅವರು ಮತ್ತು ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಸಿಮ್ಮಿವೆಂಟ್ಸ್ ಪರವಾಗಿ ಪ್ರೀತಿಯ ಅಭಿನಂದನೆ. ಅವರುಗಳಿಗೆ ಜೋರು ಚಪ್ಪಾಳೆ ಬರಲಿ. ಈಗ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮ ಮುಂದುವರಿಸಕ್ಕೆ ಬಿಟ್ಟಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಈಗ 2 ಸಾಂಗ್ಸ್ ಆದ್ಮೇಲೆ ಒಂದು ಡ್ಯುಯೆಟ್ ತಗೊಳ್ಳೋಣ ಅಂತ ನಿಮ್ಮ ಪರ್ಮಿಷನ್ ಇದ್ರೆ ಇದೆಯಾ? ಓಕೆ, ಏನೋ ಪರವಾಗಿಲ್ಲ. ಓಕೆ, ಈ ಹಾಡಿರುವಂತ ಹಾಡು ಜರಾಸಂಧ ಚಿತ್ರಕ್ಕೋಸ್ಕರ ನಾನು ಹಾಡಿದಂತ ಒಂದು ಹಾಡು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ, ಪ್ಲಸ್ ಅವ್ರ ಜೊತೆ ಹಾಡುವಂತ ಅವಕಾಶ ಸಿಕ್ಕಿತ್ತು. ಸೊ ಈಗ ನನ್ನ ಜೊತೆ ಹಾಡ್ತಾರೆ ಸಂತೋಷ್ ದೇವ್ ಅವರು. ಸೊ ಏನಾದ್ರು ಕೇಸ್ ಇದ್ರೆ ನಿಂದು ಇವ್ರ ಹತ್ರ ಬರ್ಬೋದು, ಯಾಕಂದ್ರೆ ಅವರು ಅಡ್ವೊಕೇಟ್. ಇವತ್ತು ಕವರಿಕೋಟೆ ಹಾಕೊಂಡ್ಬಿಟ್ಟಿದೆಯಲ್ಲೋ. ಸಂತೋಷ್ ದೇವ್ ತುಂಬಾ ಅದ್ಭುತವಾದಂತಹ ಗಾಯಕ. ಹಲವಾರು ರಿಯಾಲಿಟಿ ಶೋಗಳಲ್ಲಿ, ಹಲವಾರು ಸಿನಿಮಾಗಳಲ್ಲಿ ಹಾಡಿರುವಂತಹ ಪ್ರತಿಭೆ. ಸೊ ಈಗ ನಾವಿಬ್ರು ಹಾಡ್ತಾ ಇದ್ದೀವಿ ಜರಾಸಂಧ ಚಿತ್ರದ ಹಾಡು. ದಯವಿಟ್ಟು ಸ್ಮೋಕ್ ನಿಲ್ಲಿಸ್ಬಿಡಿ. ನಾನು ಹಾಡ್ಬೇಕಾದ್ರೆ ಐ ಡೋಂಟ್ ವಾಂಟ್ ಸ್ಮೋಕ್. ಸರ್, ರೋಜಾ ಹೂವೆ ಅಲ್ಲ ಸರ್. ಅಲ್ಲ, ಕೇಳ್ತಾ ಇದ್ದೀರಾ, ಹಾಡಬೇಕು ಅಂತ ಇದ್ದೀರಾ? ಅವ್ರು ನಿಮ್ಮನ್ನೇ ಕೇಳ್ದಂಗೆ ಕೇಳಿದ್ರು, ಯಾರು ರೋಜಾ ಹೂವೆ ಅಂತ. ಓಕೆ, ನೀರಿಗೆ ಬಾರೆ, ನೀರಿಗೆ ಬಾರೆ ಚೆನ್ನಿ ಬಿಂಗೆ ಹಿಡ್ಕೊಂಡು, ನೀರಿಗೆ ಬಾರೆ ಚೆನ್ನಿ ಬಿಂಗೆ ಹಿಡ್ಕೊಂಡು, ನಾನೊಳಗ್ ಬರ್ತೀನಿ ನಿನ್ನ, ನಾನೊಳಗ್ ಬರ್ತೀನಿ ನಿನ್ನ ಹಸವ ಹೊಡ್ಕೊಂಡು.
ಥ್ಯಾಂಕ್ ಯು ಸೊ ಮಚ್. ಡಿಲೇ ಸ್ವಲ್ಪ ಕಮ್ಮಿ ಮಾಡಿ, ವಾಯ್ಸ್ ಡಿಲೇ ಕಮ್ಮಿ ಮಾಡಿ, ರಿವರ್ಬ್ ಕೊಡಿ, ಡಿಲೇ ಕಮ್ಮಿ ಮಾಡಿ. ಎಲ್ಲರೂ ಊಟ ಮಾಡಿ ಬಂದಿರಾ? ಈಗ ಹೋಗಿ ಊಟ ಮಾಡಬೇಕಾ? ಯಾಕೆಂದ್ರೆ ನಿಮ್ಮ ಎನರ್ಜಿ ಲೆವೆಲ್ ಚೆಕ್ ಮಾಡಬೇಕಲ್ಲ, ಅಷ್ಟಕ್ಕೋಸ್ಕರ ಅಷ್ಟೇ. ಊಟ ಮಾಡಿಲ್ಲ ಇನ್ನು? ಮಾಡಿದ್ದೀರಾ? ಈ ಕಡೆ ಹಿಂಗಂದ್ರೆ ಏನು? ಮಾಡಿಲ್ಲ ಅಂತ. ಹಿಂಗಂದ್ರೆ ಮಾಡಿದ್ದೀರಾ ಅಂತ. ಕೆಲವೇ ಕೆಲವು ಜನ ಹಿಂಗೆ ಅಲ್ಲಾಡ್ಸು ಅಲ್ಲಾಡ್ಸು ಅಲ್ಲಾಡ್ಸು. ಬಹಳಷ್ಟು ಜನ ಮಾಡ್ಕೊಂಡು ರೆಡಿಯಾಗಿ ಬಂದ್ಬಿಟ್ಟಿದೀವಿ, ಎಲ್ಲ ಎನರ್ಜಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಊಟ ಮಾಡಿದ್ರು ಸರಿ, ಮಾಡಿರೋರು ತೋರಿಸ್ಕೋಬೇಡಿ, ಮಾಡಿರೋರನೇ ಎನರ್ಜಿ ತೋರಿಸಿ. ಓಕೆನಾ? ಯಾಕೆ ನಾವು ಮಾಡಿಲ್ಲ. ಓಕೆನಾ? ಓಕೆ. ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀ ಪುರುಷೋತ್ತಮ ಅವರು ಅವರಿಗೆ ಈ ಸಂದರ್ಭದಲ್ಲಿ ನಾವು ವಿಶೇಷವಾದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ನಮ್ಮ ತಂಡದ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೀವಿ. ಬಹಳ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ತುಮಕೂರು ಸಾಕ್ಷಿಯಾಗ್ತಾ ಇದೆ. ಈ ಸಂಭ್ರಮ, ಈ ಸಡಗರ, ಈ ಉಲ್ಲಾಸ, ಈ ಉತ್ಸಾಹ ಹೀಗೆ ಮುಂದುವರಿಯುತ್ತದೆ. ಮತ್ತೊಂದು ವಿಶೇಷವಾದ ಹಾಡು ಡಾಕ್ಟರ್ ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ. ಕುಣಿಬೇಕು ಅಂದ್ರೆ ಕುಣಿದು ಕುಪ್ಪಳಿಸಿ. ಇಲ್ಲಿ ಸ್ವಲ್ಪ ಚೇಂಜ್ ಇದೆ. ವಿಷಯ ಏನು ಅಂತಂದ್ರೆ ಪೂರ್ತಿ ಡ್ಯಾನ್ಸ್ ಮಾಡೋದೆಲ್ಲ ನೆಕ್ಸ್ಟ್ ಬರುತ್ತೆ. ಈ ಹಾಡೋ ಹಾಡು ಒಂಚೂರು ಹಂಗೆ ಸ್ವಿಂಗ್ ಮಾಡ್ತಾರೆ, ಸ್ವಾಗಿಂಗ್. ಯೆಸ್, ಆ ತರ. ಯಾಕಂದ್ರೆ ಆಮೇಲೆ ಸಾಂಗ್ ಎಲ್ಲ ನೀವು ಅಪ್ಪನೇ ಕೇಳಲ್ಲ, ಅದಕ್ಕೆ ಮುಂಚೆನೇ ಹಾಡ್ತಾ ಇದ್ದೀವಿ. ಮತ್ತೊಂದು ಹಳೆಯ ಬಹಳ ಮಧುರವಾದ ಮತ್ತು ಲಯಬದ್ಧವಾದಂತಹ ಒಂದು ಸಾಂಗ್ ಇದು. ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹಾಡಿರುವಂತಹ ಹಾಡು ಕೂಡ. ಈ ಒಂದು ಹಾಡನ್ನು ಹಾಡೋದಕ್ಕೆ ನನ್ನ ಜೊತೆಗೆ ವಿನೋದ್ ಗೌಡ ಅವರು ಬರ್ತಾರೆ. I love you. I love you. I love you. I love you.
ಎಷ್ಟು ಜನಕ್ಕೆ ಹಳೆ ಹಾಡು ಹೊಸ ಹಾಡು ಎರಡೂ ಇಷ್ಟ? ಹಳೆ ಹಾಡು ಮಾತ್ರ ಇಷ್ಟ, ಹೊಸ ಹಾಡು ಇಷ್ಟ. ಕೆಲವರು ಯಾವುದಕ್ಕೂ ಏನ್ ಮಾಡೋಣ, ಅವ್ರಿಗೆಲ್ಲರೂ ಇಷ್ಟ. ಹಂಗಂದ್ಬಿಡ್ತೀನಿ ಸರ್. ಓಕೆ ಸರ್. ಯಾಕೆ ಹೇಳಿದ್ರೆ ಹೇಳ್ತಾರೆ, ಹಳೆ ಮದ್ಯವನ್ನ ಹೊಸ ಬಾಟಲಲ್ಲಿ ಒಳ್ಳೆ ಲೇಬಲ್ ಹಾಕ್ಬಿಟ್ಟು ಕೊಟ್ಟಾಗ ಅದು ಬೆಲೆ ಜಾಸ್ತಿ ಅಲ್ವಾ? ಅದೇ ತರದ ಒಂದು ಪ್ರಯತ್ನ ಇವಾಗ ನಾವು ಮಾಡ್ತಾ ಇದೀವಿ. ನೀವು ಹೇಳ್ತಾನೆ ಇದ್ದೀರಾ ಸರ್, ನಾನು ಅದನ್ನ ಕೊನೆಗೆ ಆಡ್ಸೋದ್ರಲ್ಲಿ ಹೊರಟೋಗ್ತೀರಾ ಸರ್ ನೀವು ಹಾಡು ಕೇಳ್ಕೊಂಡು. ಪೂರ್ತಿ ಕಾರ್ಯಕ್ರಮ ಇದ್ದೀರಾ ಅಂದ್ರೆ ನೆಕ್ಸ್ಟ್ ಆಡಿಸ್ಬಿಡ್ತೀನಿ ಸರ್. ಓಕೆ ಡನ್. ಯಾರೋ ರೋಜಾ ಅನ್ನೋ ಲವ್ ಮಾಡಿದ್ದಾರೆ ಅಂತ ಬಿಡ್ತಾನೆ ಇಲ್ಲ ಇವರು. ಅಯ್ಯೋ ಅಣ್ಣ, ಗೊತ್ತಾಯ್ತು ಬಿಡೋಣ ನಿಮ್ಮ ನೋವೇನು ಎದೆನೋ ಏನು ಅಂತ ಗೊತ್ತಾಯ್ತು. ನೆಕ್ಸ್ಟ್ ನನ್ನ ನೆಕ್ಸ್ಟ್ ಅವರೇ ಬರ್ತಾರೆ. ರೋಜಾ ಹುಡುಗರು ಸಮ್ಮೇಳನ ಬಂದವರಲ್ಲ ಮೇಡಮ್. ಸೂಪರ್. ಹಂಗೆ ಇರಬೇಕು ಸರ್, ಹಂಗೆ ಇರಬೇಕು. ಓಕೆ. ಇಲ್ಲಿ ಮ್ಯೂಸಿಷಿಯನ್ಸ್ ಮಾನಿಟರ್ಸ್ಗೆ ವಾಯ್ಸ್ ಕೊಡಿ. ಮ್ಯೂಸಿಷಿಯನ್ಸ್ ಮಾನಿಟರ್ಸ್ಗೆ ನನ್ನ ವಾಯ್ಸ್ ಮೇಲೆ ಫೀಮೇಲ್ ಎರಡು ಕೊಡಿ. ನಿಮಗೋಸ್ಕರನೇ ಇದು.
ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದು ಮೇಡಮ್, ನೀವು ಹಾಡುವಾಗ ಇವರೆಲ್ಲ ಕುಣಿದು ಕುಪ್ಪಳಿಸುವಾಗ ಇಲ್ಲೇ ಬಂದು ಸ್ವರ್ಗ ಬಹಳ ಅದ್ಭುತವಾದ ಕಾರ್ಯಕ್ರಮ ಹೋಗ್ತಾ ಇದೆ. ಡಾಕ್ಟರ್ ಶಮಿತಾ ಮಾಡವರ ಸಂಗೀತ ಸಂಜೆ ಅಂದ್ರೆ ಅದು ಹೀಗೆ ಇರುತ್ತೆ. ಮೊದಲು ಕೂತಲ್ಲಿ ತಾಳ ಹಾಕ್ತೀರಾ, ಆಮೇಲೆ ಕೂತಲ್ಲಿ ತಲೆ ದೂಕ್ತೀರಾ, ಅದಾದ್ಮೇಲೆ ಕೂತಲ್ಲಿಂದ ಎದ್ದು ಕುಣಿಯೋಕೆ ಶುರು ಮಾಡ್ತೀರಾ. ಇಲ್ಲಿ ಅದೆಲ್ಲವೂ ಆಗಿದೆ. ನೀವೆಲ್ಲರೂ ಕುಣಿದು ಪಡಿಸ್ತಾ ಇದ್ದೀರಿ. ಮತ್ತೊಂದಷ್ಟು ಹಾಡುಗಳು, ಇನ್ನೊಂದಷ್ಟು ಹಾಡುಗಳು, ನೀವು ಇಷ್ಟಪಡುವ ಹಾಡುಗಳು, ನೀವು ಕೇಳಿರುವ ಹಾಡುಗಳು, ಎಲ್ಲ ಹಾಡುಗಳು ಈ ವೇದಿಕೆಯಲ್ಲಿ ಮೂಡಿಬರುತ್ತೆ. ಅದಕ್ಕಿಂತ ಮುಂಚೆ ಈ ನಮ್ಮ ಸಂಗೀತ ಸಂಜೆಯ ಜೊತೆಗೆ ನಿಮ್ಮೆಲ್ಲರ ನಗಿಸೋದಕ್ಕೆ ನಮ್ಮ ಮಾಡತಕ್ಕಂತಹ ಖ್ಯಾತ ಹಾಸ್ಯ ಕಲಾವಿದರು ಬಂದಿದ್ದಾರೆ. ನಮ್ಮ ಕಾಮಿಡಿ ಕಲಾವಿಗಳು ಪ್ರಪ್ರಥಮ ಬಾರಿಗೆ ಶುರುವಾದಾಗ ಆ ಕಾಮಿಡಿ ಕಲಾವಿಗಳಲ್ಲಿ ಕರ್ನಾಟಕದ ಮನೋಮನಗಳಲ್ಲಿ ಹೆಸರು ಮಾಡಿದಂತಹ ಕಲಾವಿದ, ಜೊತೆಗೆ ಸಾವಿರಾರು ವೇದಿಕೆಗಳಲ್ಲಿ ನಿರಂತರವಾಗಿ ಕನ್ನಡಿಗರನ್ನ ನಗಿಸ್ತಾ ಇರುವ ನಮ್ಮ ಪ್ರೀತಿಯ ಕಲಾವಿದ ರಮೇಶ್ ಬಾಬು ಅವರವರ ವೇದಿಕೆ ಮಾಡೋಣ. ಮಿಮಿ ರಮೇಶ್ ಬಾಬು ಅವರು ಇದೀಗ ವೇದಿಕೆಗೆ ಬರ್ತಾರೆ. ವೇದಿಕೆಗೆ ಬಂದು ನಿಮ್ಮೆಲ್ಲರನ್ನ ನಗಿಸ್ತಾರೆ. ಇದಾದ ಮೇಲೆ ಸಂಗೀತ ಕಾರ್ಯಕ್ರಮ ಮುಂದುವರಿಯುತ್ತೆ ಅಂತ ಹೇಳ್ತಾ ನಿಮ್ಮ ಮುಂದೆ ಒಂದು ಜೋರು ಚಪ್ಪಾಳೆ ಮಿಮಿ ರಮೇಶ್ ಬಾಬು. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ವಂದಿಸಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹಾರೈಕೆ ಮಾಧ್ಯಮ ಇಲ್ಲ ನಮ್ಮಂತಹ ಎಷ್ಟೋ ಕಲಾವಿದರುಗಳು ಬೆಳಕು ಬರಬೇಕಾದ್ರೆ ಅದಕ್ಕೆ ಮಾಧ್ಯಮ ಯಾರೇ ಆಗಲಿ ಯಾವುದೇ ಆಗಲಿ. ಹಾಗಾಗಿ ಎಲ್ಲ ನಮ್ಮ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಾನು ವಿಶೇಷವಾಗಿ ನಾನು ವಂದಿಸ್ತೇನೆ. ಒಂದು ಯಾರು ಚಪ್ಪಾಳೆ ಹೊಡೆಯಲ್ವೋ ಅವರ ಆಧಾರ ನಾನೇ. ಯಾರು ಚಪ್ಪಾಳೆ ಹೊಡೆಯಲ್ವೋ ಅವರ ಆಧಾರ ಅಷ್ಟೇ. ಹಾಗಾಗಿ ಎಲ್ಲ ನಮ್ಮ ಮಿತ್ರರಿಗೆ ನಾನು ವಂದಿಸಿ ಒಂದು ಜೋರಾದ ಚಪ್ಪಾಳೆ ಬರಲಿ. ಇವೆಲ್ಲ ಈ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಜೊತೆಗೆ ಅಚ್ಚುಕಟ್ಟಾಗಿ ಕುಣಿಯೋ ರೀತಿ ಮಾಡಿದ್ದೀರಿ. ತುಂಬಾ ಧನ್ಯವಾದ ಅಂತ ಹೇಳ್ತಾ ನಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸರ್ ಏನಾದ್ರು ಮಾಡಿ ಏನ್ ಮಾಡ್ತಿರೋ ಗೊತ್ತಿಲ್ಲ, ನಗಿಸಬೇಡಿ ಅಂತ ಹೇಳಿ. ಹಾಗಾಗಿ ನಗಿಸೋದು ನಮ್ಮ ಪುಣ್ಯದ ಕೆಲಸ ಅಂತ ನಾವು ಭಾವಿಸಿ ಈಗಾಗಲೇ ಜರ್ನಿಯಲ್ಲಿ ಬಂದಿದ್ದೀವಿ. ಎಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಅಲ್ಲಲ್ಲೂ ಯಾರು ಗೊತ್ತಿಲ್ಲ ಅಡಿರು ಆ ಬಾಬಾ 5 ನಿಮಿಷ ಫುಲ್ ಟಾಪ್ ಮೇಲೆ ಓಡೋರು. ಅದ್ರಲ್ಲಿ ಯಾರು ಗುಂಪಲ್ ಗೊತ್ತಿಲ್ಲ, ಗುಂಪಲ್ ಹೋಗಿಲ್ಲ 4 ಸ್ಟೆಪ್ ಕೊಟ್ಟು ವಾಪಸ್ ಹೋಗ್ಬಿಟ್ರು. ಯಾರು ಅಂತ ಇದುವರೆಗೂ ಗೊತ್ತಿಲ್ಲ. ಆದ್ರೆ ಒಂದು ಸ್ಟೆಪ್ ಮಾತ್ರ ಬಹಳ ಇಷ್ಟ ಆಯ್ತು ನನಗೆ. ಅವಾಗ ಕಂಡಿದ್ದೆ ಅವರೇ ಅಂತ. ಅವರೇ ಅಣ್ಣ ನೀವೇ ಸೂಪರ್ ಮೇಡಮ್ ಅವರು ಹೇಳ್ತಾ ಇದ್ರು ಇರಬಾರು ಚೆಂದ ಬಿಂದಿಗೆ ಕಟ್ಕೊಂಡು ಬಂದಿದ್ದಾರೆ ಇಟ್ಕೊಂಡಿದ್ದಾರೆ. ಅಣ್ಣ ಬಿಂದಿಗೆ ಇರಬೇಕು. ಅದ್ಯಾವ್ದು ಬಿಂದಿಗೆ ಆಮೇಲೆ ಗೊತ್ತಾಯ್ತು ಅವರು ಬೇರೆ ಬಿಂದಿಗೆ ಇಟ್ಕೊಂಡು ಹೋಗ್ತಾರೆ. ಸೂಪರ್ ಅಣ್ಣ ಸೂಪರ್. ಏನಾದ ನಮ್ಗೆ ಮುಖ್ಯ ಅಲ್ಲ ಅಲ್ವಣ್ಣ. ಯಾವ ಭಾಷೆ ಯಾವ್ದಾಗಿ ಸ್ಟೆಪ್ ಯಾವ್ದಾಗಿ ಬಿಂದಿಗೆ ಮುಖ್ಯ ಅಲ್ಲ ಸರ್. ನಾನು ನೋಡ್ತಾ ಇದ್ದೀನಿ ಇವರು ಯಾವ ಬಿಂದಿಗೆ ಆ ಕಡೆ ಇಲ್ಲ ಈ ಕಡೆ ನಾನು ನೀರೈತ ಇಲ್ವಾ ಬೇರೆ ಬಿಂದಿಗೆ ಮುಖ್ಯ. ಏನೇನು ಬಿಂದಿಗೆ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದೀರಿ ಬಹಳ ಸಂತೋಷ. ಯಾಕಂದ್ರೆ ಅವರು ನೀರೇ ಇರಬೇಕು ಅಂತೇನಿಲ್ಲ, ಏನ್ ಬೇಕಾದ್ರೂ ಹೋಟೆಲ್ ಬಿಂದಿಗೆ ಇರಬೇಕು. ಬಿಂದಿಗೆ ಏನಾದ್ರೂ ಇರಲಿ ಬಹಳ ತುಂಬಾ ಚೆನ್ನಾಗಿ ನೃತ್ಯವನ್ನು ಮಾಡಿದ್ರಿ. ತುಂಬಾ ಧನ್ಯವಾದ. ನಾನು ನಿಮ್ಮ ಜೊತೆ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಬಿಂದಿಗೆ ಡ್ಯಾನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಮ್ಗೆ ಮುಖ್ಯ ಇವತ್ತು ನಾನು ಏನೇನಿಲ್ಲ ಇವತ್ತು ಇದರಿಂದ ನಂಬಿಕೆನೆ. ಅರೆ ಏನೇನ ಪ್ರಭು ಸರ್ ನಾವು ಅವಾಗಲಿಂದ ಕಾಯ್ತಾನೆ ಇದ್ದೀವಿ ಸುಮಾರು 12 ವರ್ಷದಿಂದ. ಈ ಸರಿ ಏನಾದರೂ ಕಪ್ಪು ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ. ಗೋವಿಂದ ಎಷ್ಟು ಜನ ಆರ್ಸಿಬಿ ಫ್ಯಾನ್ಸ್ ಇದ್ದೀರಾ?
ಈ ಸರಿ ಕಪ್ಪು ವಿರಾಟ್ ಕೊಹ್ಲಿ ಎರಡು ಮಕ್ಕಳಾಗೋಯ್ತು. ಶಬ್ದ ಮಾಡ್ಬಿಟ್ಟವ್ರಂತೆ, 3 ಆಗ್ಲಿ. ಈ ಸರಿ ಕಪ್ಪು ನಂಬಿಕೆ ಇರ್ಬೇಕು ಯಾವಾಗ ಜೀವನದಲ್ಲಿ. ನಾವು ನಂಬಿಕೆಯಲ್ಲಿ ಇದೀವಿ, ನಂಬಿಕೆನೇ ಬಹಳ ಮುಖ್ಯ. ಹಂಗಾಗಿ ಆ ನಂಬಿಕೆ ನಾವು ಸುಳ್ಳಾಗಿಸಬೇಡ. ಎಲ್ಲರ ಅಭಿಮಾನ ಯಾವುದೇ ಬರಲಿ, ಯಾರೇ ಬರಲಿ, ಏನೇ ಬರಲಿ, ನಮ್ಮ RCB ಫ್ಯಾನ್ಸ್ ಮಾತ್ರ ನಮ್ಮ ಬೆಂಗಳೂರು ಅವರಿಗೆ ಸಪೋರ್ಟ್ ಮಾಡ್ತಾನೆ ಇದ್ದೇವೆ. ಧನ್ಯವಾದ ಎಲ್ಲ ನಮ್ಮ ಹಿರಿಯರಿಗೆ. ನೇರವಾಗಿ ವಿಚಾರಕ್ಕೆ ಬಂದ್ಬಿಡೋಣ. ನಾವು ಕ್ರಿಕೆಟ್ ಆಡೋಣ ಸರ್. ನೇರವಾಗಿ ಕ್ರಿಕೆಟ್. ಬರೀ ಕ್ರಿಕೆಟ್ ಅವ್ರು ಆಡಿದ್ರೆ ಏನಿಲ್ಲ, ಯಾರು ಬೇಕಾದ್ರೂ ಆಡಬಹುದು ಕ್ರಿಕೆಟ್. ಒಂದೇ ಒಂದು ಬಾಲ್ ಹೊರಗೆ ನೋಡಬೇಕಾಗಿತ್ತು. ಒಂದೇ ಒಂದು ಬಾಲ್ ಹೊರಗೆ ನೋಡಬೇಕಾಗಿತ್ತು. ಕೇಳು ಸರ್, ಒಂದೇ ಒಂದು ಬಾಲ್ ಹೊರಗೆ ಯಾರೇ ಯಾರು ಆಡಿ ಸರ್ ಪರವಾಗಿಲ್ಲ, ಒಟ್ಟಲ್ಲಿ ಗೆಲ್ಲಬೇಕು. ಯಾರ ಮೇಲೆ? ಶ್ರೀಲಂಕಾ ಮೇಲೆ ಪಂದ್ಯ ಬಿಟ್ಬಿಡ್ತು. ಲಾಸ್ಟ್ ಟೆನ್ಷನ್ ಆಗ್ಬಿಡ್ತು ಎಲ್ರಿಗೂ. ಒಂದೇ ಒಂದು ಬಾಲ್ ಹೊರಗೆ ಹೆಂಗ್ರಿ ಆಡೋದು, ಹೆಂಗ್ರಿ ಗೆಲ್ಲೋದು ಅಂತ ಯೋಚನೆ ಮಾಡ್ತಾ ಇದ್ರು. ತಂತ್ರಜ್ಞರಿರ್ತಾರೆ, ಈಗ ಸೌಂಡ್ ಇಂಜಿನಿಯರ್ ಇರ್ತಾರೆ, ಅದಕ್ಕೆ ಒಬ್ಬೊಬ್ಬರು ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಕೇಳಿದ್ರು ಯಾರು? ಕ್ರಿಕೆಟ್ ದೇವರು, ಮಾಸ್ಟರ್ ಆಫ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರಿಗೆ ಪತ್ರ ಬರೆದಿದ್ದಾರೆ. ಸರ್, ಒಂದೇ ಒಂದು ಬಾಲ್ ಹೊರನ್ನು ಹೇಗೆ ಮಾಡಿ ಗೆಲ್ಲಿಸಬೇಕು, ಏನಾದರೂ ಒಂದು ಐಡಿಯಾ ಕೊಡಿ. ಸಚಿನ್ ಅವರು ಬಂದ್ರು. I said, what ball is that? But I didn't try my level best and I pushed the set up with my energy. It's all on such a very well and all is on yes, supported very well. And thank you very much for support. Thank you, RCB, I love you. Thank you, we should say thank you so much. First of all, I think it's supporting and the boost the secret that is my energy. Thank you, thanks once again. Have a nice day. ಚಪ್ಪಾಳೆ ಬರಲಿ. ಇದು ಎಲ್ಲಿವರೆಗೂ ಇದು ನಮ್ಮ ಪ್ರಧಾನಮಂತ್ರಿ ವಿಚಾರ ತಿಳಿಸ್ಬಿಟ್ರು. ಸರ್, ಒಂದೇ ಒಂದು ಹೊರಗೆ ನೋಡಬೇಕು. ಏನ್ ಮಾಡೋದು? ನಮ್ಮ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಶುರು ಮಾಡಿಬಿಟ್ರು ಅಲ್ಲಿಂದನೇ. ಮೇರೆ ಪ್ಯಾರೆ ಭಾರತವಾಸಿಯೋ, हम कल रात टीवी देख रहा था, इस टीवी पे एक बाल 10 रन हमारे भारतवासियों, आओ मेरे साथ, मेरा भारत श्रेष्ठ भारत, मेरा भारत स्वच्छ भारत, मेरे भारतवासियों. ಸಂದೇಶ ಕೊಟ್ಟಿದ್ದೆ. ಎಲ್ಲ ಸೀದಾ ನಮ್ಮ ಕರ್ನಾಟಕಕ್ಕೆ ಬಂದ್ಬಿಟ್ರು. ಅಲ್ಲಿ ನಮ್ಮ ಪಬ್ಲಿಕ್ ಟಿವಿ ರನ್ ಅವರ್ಸ್ ಬಿಟ್ರು. ರನ್ ಅವರ್ಸ್ ಹೇಳಿದ್ರು ಸರ್, ಒಂದೇ ಒಂದು ಬಾಲ್ ಹೊರನ್ನು ಹೇಗಾದ್ರೂ ಮಾಡಬೇಡಿ. ಓಕೆ, ಆಲ್ ರೈಟ್. ಒಂದೇ ಒಂದು ಬಾಲ್ ಹೊರನ್ನು ಹೇಗೆ ಆಡಬಹುದು, ಹೇಗೆ ಆಡಬಹುದಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬಾರದು. ಈ ಸಂದರ್ಭದಲ್ಲಿ ಕೇವಲ ಒಂದೇ ಒಂದು ಬಾಲು, ಒಂದು ಮಾತಂಡ್ರಿ. ಆದರೆ ಒಂದು ತಿಳ್ಕೋಬೇಕು, ಪ್ರಧಾನಮಂತ್ರಿಗಳೇ ನಮ್ಮನ್ನು ಕಳುಹಿಸಿ ನೀವೇ ಆಡಬೇಕು ಅನ್ನೋದಾದರೆ ಪ್ರಯತ್ನ ಪಡುವುದರಲ್ಲಿ ತಪ್ಪೇನಿಲ್ಲ. ಅಲ್ಲಿ ಒಂದು ಬಡಪಾಯಿ ಕೂತ್ಕೊಂಡಿದ್ದಾರೆ, ಅವ್ರಿಗೆ ಹೇಳ್ತಾರೆ, ಸರ್ ಅಕಸ್ಮಾತ್ ಆಡಬೇಕು ಅಂತಂದ್ರೆ ಆ ಕಡೆ ಆಡ್ತಾರೆ ಸರ್, ಯಾವ ಕಡೆ ಆಡಬೇಕು, ಒಟ್ಟಿನಲ್ಲಿ ಭಾರತ ಗೆಲ್ಲಬೇಕು ಅಷ್ಟೇ. ಓಕೆ, ಆಲ್ ರೈಟ್ ಅಂತ ಮುಂದಕ್ಕೆ ಹೋಗ್ಬಿಟ್ರು. ಅಲ್ಲಿಂದ ಹೋದ ತಕ್ಷಣ ನಮ್ಮ ಬ್ರಹ್ಮ ಗುರುಜಿ ಸಿಕ್ಕಿದ್ರು. ಗುರುಗಳೇ ಏನಾದ್ರು ಮಾಡಿ ಗೆಲ್ಲಿಸ್ಬೇಕು ಪಂದ್ಯ. ಮೋದಿ ಅವರು ಹೇಳಿಬಿಟ್ಟಿದ್ದಾರೆ, ಒಂದೇ ಒಂದು ಬಾಲ್ ಹೊರನ್ನು ವಿಶೇಷವಾಗಿ ಒಂದೇ ಒಂದು ಬಾಲ್ ಹೊರನ್ನು ಅವನು ಯಾವ ಕಡೆ ಓಡಬಾರದು ಗೊತ್ತಿಲ್ಲ. ಒಟ್ಟಲ್ಲಿ ಈ ಪಂದ್ಯ ಮುಂಡಾಮುಚ್ಚಿ ಹೋಗೋದಂತ ಯಾರೇ. ಯಾಕೆಂದ್ರೆ ಮೊದಲೇನ್ ಮಾಡಬೇಕು, ಆ ಚೆಂಡನ್ನ ಮೊದಲು ನೀರಲ್ಲಿ ಚೆನ್ನಾಗಿ ಮಾಡಬೇಕು. ಇಲ್ಲ ನೆಕ್ಬಿಟ್ಟು ಮುಂಡೆ ಕಡೆಯಿಂದ ಓಡಬರ್ತಾನೆ. ಬಾಲನ್ನು ಚೆಂಡ ಅಲ್ಲಿ ಬಿಟ್ಟುಬಿಟ್ರೆ ನಾನು ಔಟ್, ಬಾಲ್ ಔಟ್. ಅದಕ್ಕೋಸ್ಕರವಾಗಿ ಒಂದು ಬಾಲ್ ಹೊರನ್ನು ಯಾರೋ ಒಬ್ಬರು ಹಾಕಿಬಿಡಿ, ಏನಾದರೂ ಮಾಡಲಿ. ಒಟ್ಟಲ್ಲಿ ಈ ಪಂದ್ಯ ಗೆಲ್ಲೋದಂತ ಭಾರತನೇ, ಅನುಮಾನನೇ ಇಲ್ಲ. ಜೋರ ಚಪ್ಪಾಳೆ ಹೊಡಿಬೇಕು. ಅದರಲ್ಲೂ
ಏನಾದ್ರೂ ಆಗ್ಲಿ ಅವರು ಮಾಡಿದಂತಹ ಬಿಂದಿಗೆ ಡ್ಯಾನ್ಸ್ ತುಂಬಾ ಅದ್ಭುತವಾಗಿತ್ತು. ಆ ಬಿಂದಿಗೆ ಡ್ಯಾನ್ಸ್ ಹಂಗೆ ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳ್ಬಿಟ್ಟು, ಇಲ್ಲ ಅಂದ್ರೆ ಮುಚ್ಕೊಂಡು ಹೋಗದಂತ ಸ್ವಾಮಿಗಳು ಮುಚ್ಚಿಸ್ಬಿಟ್ರು. ಅಲ್ಲಿ ಮುಂದೆ ಯಾರು ಸಿಗ್ಬೋದೇನೋ ನಮ್ಮ ಕೇಂದ್ರ ಮಂತ್ರಿಗಳಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಕ್ಬಿಟ್ರು. ರಾಹುಲ್ ಗಾಂಧಿ ಅವರು ಏನಾದರೂ ಈ ಸರಿ ಏನಾದರೂ ನಮ್ಮ ಬ್ಯಾಟ್ ಕೊಟ್ರೆ ನಾವು ಸಂಚು ಹೊಡೆಯಕ್ಕೆ ಸಿದ್ಧರಾಗಿದ್ದೀವಿ ಅಂತಕ್ಕಂಥ ಹೇಳಿ ಒಂದು ಬಾಲು ಹೈಕಮಾಂಡ್ ಡಿಸಿಷನ್ ಇಸ್ ಫೈನಲ್ ಡಿಸಿಷನ್ ಆಗಲ್ಲ. ಅಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬರ್ಸಿಬಿಟ್ರು. ಎಲ್ಲ ನಮ್ಮ ಪತ್ರಕರ್ತರ ಬಂಧುಗಳಿಗೆ ಎಲ್ಲ ನಮ್ಮ ಪತ್ರಕರ್ತರ ಬಂಧುಗಳಿಗೆ ನಾನು ವಿಶೇಷವಾಗಿ ವಂದಿಸಿ ಸತತವಾಗಿ ಅಂಕಿಗಳ ಸಾಲಿನಲ್ಲಿ 30 ವರ್ಷ ಆಗಲಿ 50 ವರ್ಷ ಆಗಲಿ ಈ ನಿಮ್ಮ ಬಳಗಕ್ಕೆ ನಾನೇ ಹುಲಿ ಕಾಲದಲ್ಲಿ ಹುಲಿ ಹಣದಲ್ಲಿ ಹುಲಿ ಅನುಮಾನನಿಲ್ಲ. ಆದರೆ ಇವತ್ತು ಏನೇನು ಕಲಿಸಿದ್ದಾರೆ ಅವರು. ನಾನು ಒಂದೇ ಒಂದು ಬಾರಿರೋದು ಕಡೆ ಜಾಸ್ತಿ ಇಲ್ಲ. ಹೆಂಗಾದ್ರೂ ಮಾಡಿ ಪಂದ್ಯ ಗೆಲ್ಲಿಸಬೇಕು ಅಂತ ಹೇಳಿದ್ರು. ನೀವೇ ಹೇಳಿ ಅಂತ ಬಿಟ್ಟಿದ್ದಾರೆ. ನಾನು ಒಂದೇ ಒಂದು ಬಾಲಲ್ಲಿ ಅದನ್ನು ಹೊಡೆಯಕ್ಕಾಗಲ್ಲ. ಇಡೀ ಕರ್ನಾಟಕ ಜನತೆಗೆ ಒಂದೇ ಒಂದು ರೂಪಾಯಿ ಅನ್ನವಾಗಿ ಮಾಡಿದ ಕಡೆ ಇದನ್ನು ಹೊಡೆಯವಾಗಿಲ್ಲ, ಯಾರು ಹೊಡೆಸವಾಗಿಲ್ಲ ಅಂತ ಹೇಳಿ ನಾವು ಬಿಟ್ಟಿದ್ದೀವಿ. ಅದೇ ಊರಿನಲ್ಲಿದ್ರೆ ಒಂದು ಏನೇನು ಮುಂದಿನ ದಿನಗಳಲ್ಲಿ ಇನ್ನೂ ಏನಾದರೂ ಸಮಯ ಸಿಕ್ಕಿದ್ರೆ ಎಷ್ಟು ಬಲ ನಾವೇ ಕಂಡಿರುವಾಗಲೂ ಓಡೋದಾಗ ಏನಾದರೂ ಪಂಚಾಯತಿಗಳಲ್ಲಿ ನಾವೇ ನಮ್ಮ ಮನಸ್ಸನ್ನು ಮುಗಿಸ್ತಾ ಇದ್ದೇನೆ. ಅಲ್ಲಿ ಮುಂದೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ನಮ್ಮ ದೇವೇಗೌಡರು ಸಾಹೇಬರು ಸಿಕ್ಬಿಟ್ರು. ಅವರು ಕೇಳಿದ್ರು, ಸರ್ ಒಂದೇ ಒಂದು ಹೊರನ್ನು ಸಿದ್ದರಾಮಯ್ಯ ಅವರು ನಿಮ್ಮ ಹತ್ರ ಕಳಿಸಿದ್ದಾರೆ. ಸಿದ್ದರಾಮಯ್ಯ ಒಂದೇ ಜಾಸ್ತಿ ಆರ್ಡ್ರಿ ಅಂದರೆ ಅನ್ನ ಕೊಟ್ಟಿದ್ದೀವಿ ಅಂದರೆ ಸಾಂಬಾರು ಯಾರು ಕೊಡೋರು? ಇದು ನಾವು ಕೇಳ್ತಾ ಸ್ವಾಮಿ, ಜನತೆ ಕೇಳಿದರೆ ಒಂದು ಬಾಳು ಹತ್ತಿರ ಮಿಕ್ಕಿದ ಬಾಳು ಏನಾಯಿತು? ಇದರಿಂದ ಸಿಬಿ ತನಿಖೆ ಆಗುವರು. ನಮ್ಮ ಕುಟುಂಬದವರು ಈ ಪಂದ್ಯ ಆಡಲ್ಲ. ಆಗಿಲ್ಲ ಅವರು ಅಲ್ಲಿ ನಮ್ಮ
ಇದು ವಿಜಯದ ಸಂಕೇತ ಸ್ವಾಮಿ. ಈ ಕೈಯನ್ನು ಕೆಳಗಡೆ ಇಳಿಸೋದಿಲ್ಲ ನಾವು. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ವಿಜಯ ಸಂಕೇತ ಇದು. ಯಾವ ಪತ್ರಕರ್ತರು ಯಾರು ಮಾಧ್ಯಮದ ಕೆಳಗಡೆ ಸ್ವಾಮಿ ಅಂದ್ರೆ ಏನು? ನಾನು ಹೇಳಿದೆ ಒಂದು ವಿಜಯ ಇದು ರಾಘವೇಂದ್ರ. ಮುಂದಿನ ಸಾರಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಬ್ಯಾಟಿಂಗ್ ಮಾಡಿ ಯಾರು ಓಡಿ ಬರಬಾರದು. ಒಂದು ಬಾಲ್ ಹಚ್ಕಬೇಕು ಸ್ವಾಮಿ. ಯಾರು ಬೇಕಾದ್ರೂ ಕೂತ್ಕೊಂಡ್ರೆ ದೇವರೆಲ್ಲರೂ ಒಳ್ಳೆ ಮಾಡಲಿ. ನಾನು ಹೇಳಿದವರು ಮಾತ್ರ ಹೊಡೆದವರು ಚಪ್ಪಾಳೆ ಇವತ್ತು ಬಂದು ಅವರು ಆಡಲಿಲ್ಲ. ಅಲ್ಲಿ ಗುರುಗಳಿಗೆ ಪಂದ್ಯ ಗೆಲ್ಲಿಸಬೇಕು. ಇಲ್ಲಿ ಎಲ್ಲ ನಮ್ಮ ಮೇಲೆ ನಮ್ಮ ತಂದೆಯವರ ಮೇಲೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ. ಕೇವಲ ಒಂದು ನೆಪವನ್ನು ಇಟ್ಕೊಂಡು ಇವತ್ತು ಎಲ್ಲೆಲ್ಲ ನಮ್ಮ ಸಂಘದ ಕಾರ್ಯಕರ್ತರಿಗೆ ಕಂಡಿಸ್ತಾ ಇದ್ದಾರೆ. ಅದರ ವಿರುದ್ಧ ನಾನು ಖಂಡಿತವಾಗ್ಲೂ ಮುಂದೆ ನಡೆದು ಹೋರಾಟವನ್ನು ಯಶಸ್ವಿಯಾಗಬೇಕಂತ ಹೇಳಿ ಒಂದು ಬಾಲಹರನ್ನು ಯಾರು ಬೇಕಾದರೂ ಆಡಲಿಕ್ಕೆ ನಮ್ಮದೇನು ಅಭಿಪ್ರಾಯ ಇಲ್ಲ. ನಮ್ಮ ಮಾತನ್ನು ಮುಗಿಸ್ತಾ ಇದ್ದಾನೆ. ಎಲ್ಲರೂ ಒಳ್ಳೆ ಧನ್ಯವಾದಗಳು. ಜೈ 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 ಕರ್ನಾಟಕ ಬಂತು. ಅಲ್ಲಿ ಹೋದ್ರು. ಅಲ್ಲಿ ಮುಂದೆ ಹೋಗಕ್ಕೆ ಜೈ ಅಹಮದ್ ಕಾಣಿಸ್ಬಿಟ್ರು. ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ನಮ್ಮ ಯತ್ನಾಳ್ ಸಾಹೇಬರು ಸಿಟ್ಬಿಟ್ರು. ಅವರು ಹೇಳಿದ್ರು ಒಂದು ಬಾಲು ಹತ್ತು ಗುರುಗಳೇ ಹೇಗೆ ಆಡೋದು? ನಾನು ಫಸ್ಟ್ ಏನು ಹೇಳಿದ್ರೆ ಫೀಲ್ಡ್ ಅಲ್ಲಿ ನಮ್ಮ ಕಾರ್ಯಕರ್ತರು ಇರಬೇಕು. ಬೇರೆ ಬ್ಯಾಟಿಂಗ್ ಆಡಲಿಲ್ಲ, ಬೌಲಿಂಗ್ ಆಡಲಿಲ್ಲ, ಬ್ಯಾಟಿಂಗ್ ಆಡಲಿಲ್ಲ ಅಂತ ಹೇಳಿದ್ರೆ ಪಂದ್ಯ ಹೆಂಗೆ ಗೆಲ್ಲಬೇಕು ಅಂತ ನಮ್ಮ ಹೋರಾಟ ಗೊತ್ತಿದೆ. ಆ ಶಕ್ತಿ ನನ್ನದೇ ಭಗವಂತ ಆಶೀರ್ವಾದ ಕೊಟ್ಟಾನೆ. ನಿಮ್ಮಗಳ ಪ್ರೀತಿ ಆರಾಗಿದೆ, ಜೋರಾಗಿ ಚಪ್ಪಾಳೆ ಬರಲಿ. ಏನಪ್ಪ ಅವರು ಆಗಲ್ಲ ಅಂದ್ರು. ಅಲ್ಲಿ ಮುಂದೆ ನಮ್ಮ ಇಬ್ರಾಹಿಂ ಸಾಹೇಬರು ಸಿಟ್ಬಿಟ್ರು. ಅವರು ಹೇಳಿದ್ರು ಗುರುಗಳೇ ಹಿಂಗಾದ್ರೆ ಮಾಡಿ ಗೆಲ್ಲಿಸ್ಬಿಡಿ. ಉಳ್ಳವರ ಶಿವಾಲಯ ಮಾಡವಯ್ಯ, ನಾನು ಬಡವಯ್ಯ, ನಾನು ಅವರಿಗೆ ಬ್ಯಾರಪ್ಪ ಅವರ ಸಾಹಸ ಬೇಡ, ಇವ್ರ ಸಾಹಸ ಬೇಡ. ಒಂದು ಬಾಲ್ ಹರರೈತಿ ಮ್ಯಾಚ್ ಮುಗಿಸ್ಕೊಳ್ಳಿ. ಅವರಿಗೆ ಇಲ್ಲ ಓಡ ಮತ್ತ ನಾನು ನೋಡ್ರಿ ಅವರು ಬಂದಿಲ್ಲ. ಈ ಪಂದ್ಯ ಏನಾಗ್ತದ ಗೊತ್ತಿಲ್ಲ. ಶಿವಶಂಕರ ಬರಲಿ ಚಪ್ಪಾಳೆ. ಅವರು ಆಗಲ್ಲ ಅಂದ್ರು. ಮುಂದೆ ಹೋಗ್ತಾ ನಮ್ಮ ವಾಟಾಳ್ ಸರ್ ಸಿಟ್ಬಿಟ್ರು. ವಾಟಾಳ್ ನಾಗರಾಜ್ ಅವರು ಏನಾದರೂ ಆಗಲಿ ನಮಗೆ ಸಮಯ ಕಡಿಮೆ ಇದೆ, ನನಗೆ ಗೊತ್ತಾಗ್ತಾ ಇದೆ. ಆದ್ರೂ ಪರವಾಗಿಲ್ಲ, ಪಂದ್ಯ ಗೆಲ್ಲಿಸಲೇಬೇಕು, ಬರಬೇಕು ಚಪ್ಪಾಳೆ. ಕರ್ನಾಟಕದಲ್ಲಿ ಯಾರೇ ಆಗಲಿ ಪಂದ್ಯ ಗೆಲ್ಲಿ ಬಿಡಿ, ಕನ್ನಡಿಗರೇ ಸಾರ್ವಭೌಮ. ಇದರ ವಿರುದ್ಧ ನನ್ನ ಹೋರಾಟ. ಎಲ್ಲ ನನ್ನ ಪತ್ರಕರ್ತ ಮಿತ್ರರಿಗೆ, ಪತ್ರಕರ್ತ ಬಂಧುಗಳಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕೆಂದ್ರೆ ನಮ್ಮ ತಂದೆ ತಾಯಿಯನ್ನ ನೋಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ಜಾಸ್ತಿ ಒಡನಾಟ ಇರೋದು ನಿಮ್ಮಗಳ ಜೊತೆ. ಅದರಿಂದಾಗಿ ನಿಮ್ಮಗಳಿಗೆ ನನ್ನ ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಒಂದು ಬಾಲು ಹತ್ತರನ್ನು ಕಾವೇರಿ ನೀರಲ್ಲೇ ಆ ಚೆಂಡನ್ನ ತೊಳೆಯಬೇಕು, ಕಪಿಲ ನೀರಲ್ಲೇ ಆ ಚೆಂಡನ್ನ ತೊಳೆಯಬೇಕು. ಎಲ್ಲ ಕರ್ನಾಟಕದಲ್ಲಿ ನೀರನ್ನು ತಂದು ಆ ಚೆಂಡನ್ನ ತೊಳೆದು ಜೋರಾಗಿ ಎಸೆಸಲಿ. ಹೆಂಗಾದರೂ ಆಗಲಿ ಒಟ್ಟಲ್ಲಿ ಪಂದ್ಯ ಗೆಲ್ಲಬೇಕು. ಇಲ್ಲಾಂದ್ರೆ ಹೋರಾಟ. ಎಲ್ಲಿವರೆಗೂ ಹೋರಾಟ, ಗೆಲ್ಲಿವರೆಗೂ ಹೋರಾಟ. ಬರ್ಲಿ ಚಪ್ಪಾಳೆ, ನೀರು ಬನ್, ಬಸ್ಸು ಬನ್, ಆಟೋ ಬನ್, ಸೈಕಲ್ ಬನ್ ಅಂತ ಹೇಳ್ತಾ ನಿಮ್ ಚಪ್ಪಾಳೆ ಕಡಿಮೆ ಆದ್ರೆ ನೀವು ಮನೆಗೆ ಹೋಗುವವರೆಗೂ ನಿಮ್ಮ ಎಲ್ಲ ಮೊಬೈಲ್ ಕರೆಗಳು ಬನ್ ಬನ್ ಬನ್. ಜೈ ಕರ್ನಾಟಕ ಮಾತೆ. ವಾಟಾಳ್ ಸರ್ ಆಗಲ್ಲ. ಕೊನೆಗೆ ಅಂಬರೀಷ್ ಅಣ್ಣ ಕೇಳಿದ್ರೆ ನನಗೆ
ಫೋನ್ ಮಾಡಿ ಅಣ್ಣ ಜಾಸ್ತಿ ಮಾತಾಡಬೇಡಿ ಅಣ್ಣ ಟೈಮ್ ಇಲ್ಲ ಅಂತ. ಆದ್ರೆ ಹೇಳಿದ್ರಪ್ಪ ಒಂದೇ ಒಂದು ಬಾಲ ಅಕಸ್ಮಾತ್ ಎಲ್ಲ ನಮ್ಮ ಮಿತ್ರರು ಹಳೆ ಈ ಮ್ಯಾಚ್ ಆಡ್ಬಿಡ್ತೇನೆ ಅಂತ ಒಟ್ಟಲ್ಲಿ ಪಂದ್ಯ ಗೆಲ್ಲಬೇಕು. ನಿಮ್ಮ ಅಭಿಮಾನ ನಿಮ್ಮ ಹಾರೈಕೆ ಯಾವಾಗ ಹೀಗೆ. ಎಲ್ರಿಗೂ ನಮಸ್ಕಾರ. ಬಲ್ಲಪ್ಪ. ಥ್ಯಾಂಕ್ ಯು. ಅದೇ ಮುಂದೆ ಶಿವಣ್ಣ ಸಿಕ್ಕಿದ್ರು. ಶಿವಣ್ಣ ಕೇಳಿದ್ರೆ ಅಣ್ಣ ಯಾರು ಪಂದ್ಯ ಗೆಲ್ಲಿಸ್ಬಿಡೋಣ. ಅಜ್ಜಿ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ಒಂದು ಬಾಲು ಹಚ್ಚನ್ನು ಯಾವ ಥರ ಪಂದ್ಯ ಗೊತ್ತಿರಲ್ಲ. ಅದು ಎಲ್ಲರಿಗೂ ಅಭಿಮಾನ ಮಾಡಿ ಚಪ್ಪಾಳೆ ಕಣ್ಣು ಬಿಚ್ಚಿದ್ದಾರೆ. ಅಲ್ಲಿವರೆಗೂ ಪಂದ್ಯ ಗೆಲ್ಲಿಸ್ತಾರೆ. ಜೋರ ಚಪ್ಪಾಳೆ ಸರಿ ಪಂದ್ಯ ಗೆಲ್ಲಿಸ್ತಾರೆ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸರ್? ಓಕೆ, ಒಂದು ಒಳ್ಳೆಯ ಧ್ವನಿನ ಮಾತಾಡಕ್ಕೆ ಪ್ರಯತ್ನ ಮಾಡಿ. ನಮ್ಮ ಸುದೀಪ್ ಸರ್ ಏನಾದ್ರು ಮಾತಾಡಿದ್ರೆ ಪಂದ್ಯದ ಬಗ್ಗೆ ಏನು ಮಾತಾಡ್ತಾರೆ? ಈ ವರ್ಷ ಮೊದಲನೇ ಕಂಟೆಸ್ಟೆಂಟ್ ಹೆಸರುಗಳಿರೋದಕ್ಕಿಂತ ಮುಂಚೆ ಒಂದೇ ಒಂದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕಾಮಿಡಿ ಮಾಡೋ ಟೈಮಲ್ಲಿ ಸೀರಿಯಸ್ ಮಾತಾಡಬಾರ್ದು, ಸೀರಿಯಸ್ ಮಾತಾಡೋ ಟೈಮಲ್ಲಿ ಕಾಮಿಡಿ ಮಾತಾಡಬಾರ್ದು, ಕಾಮಿಡಿ ಮಾಡೋ ಟೈಮಲ್ಲಿ ಸೀರಿಯಸ್ ಮಾತಾಡಿದ್ರೆ ಕಾಮಿಡಿ ವರ್ಕೌಟ್ ಆಗಲ್ಲ ಅಂತ ಸತ್ಯ. ಎಲ್ಲಿವರೆಗೂ ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ, ನಿಮ್ಮ ಹಾರೈಕೆ ಇರುತ್ತೋ ಅಲ್ಲಿವರೆಗೂ ಪಂದ್ಯ ಗೆಲ್ಲೋದು ನಾವೇ. ನಾನು ನಿಮ್ಮ ಕಿಚ್ಚ ಸುದೀಪ್. ಥ್ಯಾಂಕ್ ಯು. ಧನ್ಯವಾದ. ಎಂದಿಗೂ ಮರೆಯಲಾಗದ ಹಲವಾರು ನಮ್ಮನ್ನೆಲ್ಲರ ಮನಸ್ಸಲ್ಲಿ ಹಾಗೆ ಹಚ್ಚಿಸಿದವರು ಮರೆಮಾಗಿದ್ದಾರೆ. ಅವರ ಮರ್ಯಾದೆಗೆ ಯಾವ ಬೂದಿಯ ಚಂದ್ರ ಇರುವವರು ನಾವು ಮರೆಯಲಾಗುವುದಿಲ್ಲ. ಅವರು ಯಾರು? ಅಪ್ಪು ಸರ್ ಅಂತ ಹೇಳ್ತಾ ಅಪ್ಪು ಸರ್ ಅವರನ್ನು ನೆನಪಾಡ್ಕೊಳ್ಳೋಣ. ಅಪ್ಪು ಸರ್ ಏನು ಮಾತಾಡ್ತಾರೆ? ಕಪ್ಪು ನಮ್ದ, ಜಾಗ ಯಾವ್ದಾಗಿದ್ರು ಅಷ್ಟೇ, ಎಲ್ಲ ದೀಪಾವಳಿ ಬಂದ ಪಟಾಕಿ ಯಾವ್ದಾದ್ರು ಆಗ್ಲಿ ಅದನ್ನ ಅನ್ಸೋದು ನಾವಾಗಬೇಕು ಅಷ್ಟೇ. ಅಲ್ಲ ಯಾಕೆ ತಿಳ್ಕೊಂಡ್ರು? ಒಂದಲ್ಲ ಎರಡಲ್ಲ, ಎಸ್ ಬಲ ಸರೆ ಪಂದ್ಯ ಗೆಲ್ಲೋದು ನಾವೇ. ಪಕ್ಕಾ ಲೋಕ. ಪಂದ್ಯ ಟೆನ್ಷನ್ ಸೀರಿಯಸ್ ಆಗೋಯ್ತು. ಟೈಮ್ ಇಲ್ಲ. ಏನಾದ್ರು ಮಾಡಿ ಪಂದ್ಯ ಗೆಲ್ಲಿಸಬೇಕು. ರಂಗಣ್ಣ ರೋರ್ ಗೆಲ್ಬಿಟ್ರು ಅಣ್ಣ. ಶಿವ ಏನಾದ್ರು ಬಂದಿದ್ದಾರೆ. ದೊಡ್ಡವರು ಅಲ್ಲೇ ಇದ್ರು, ಕೇಳಿದ್ರು ಸರ್ ಆಡ್ಬಿಡಿ. ಕೊಳ್ಳಿ ಈ ಬ್ಯಾಚು ಹಿಂಗಾಗ್ಬಿಟ್ಟು ಏನೋ ಗೊತ್ತಾಗ್ಬಿಡಿ. ಅಕಸ್ಮಾತ್ ಏನಾದ್ರು ಬಾಲನಾದ್ರು ಕಡಿಮೆ ಮಾಡಿ ಕಾಲಿ ನಿಲ್ಸ್ಬಿಟ್ಬಿಡಿ. ದೊಡ್ಡ ಮ್ಯಾಚ್ ಅದಕ್ಕೆ ಒಬ್ರು ರೆಡಿ ಮಾಡ್ಬಿಡ್ಬಿಡಿ. ಅವರೇ ಎಲ್ಲರೂ ಅವರೇ ಶಿವ. ಬ್ರೇಕಿಂಗ್ ನ್ಯೂಸ್. ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯ ಗೆದ್ದಿದ್ದಾರೆ ಸರ್. ಜೋರ ಚಪ್ಪಾಳೆ ಹೊಡೆಯಿರಿ. ಯಾರು? ಸಾಧು ಮಹಾರಾಜ್ ಗೆದ್ದುಬಿಟ್ಟಿದ್ದಾರೆ. ನ್ಯೂಸ್ ದೊಡ್ಡ ಸ್ಟೇಜ್ ಎಲ್ಲ ಯಾರು ಕೇಳ್ತಾರೆ. ತುಂಬಾ ಓಕೆ, ತುಂಬಾ ಕಷ್ಟಪಟ್ಟು ಮ್ಯಾಚ್ ಗೆದ್ದಿದ್ದೀರಾ. ಸಾಧು ಯಾವ ತರ ಏನೋ ಅಂತ ಗೊತ್ತಿಲ್ಲ. ತುಂಬಾ ಸಖತ್ತಾಗಿದೆ ನ್ಯೂಸ್. ನೀವು ಯಾವ ತರ ಆಡಿದ್ರೆ ಅವನು ಓಡ ಬಂದ. ಆ ಓಡ ಬಂದ ಸ್ಪೀಡಲ್ಲಿ ಜೋರಾಗಿ ಓಡಿದೆ. ನಾನು ಓಡಿದ್ದು ಆ ಸ್ಪೀಡಲ್ಲಿ. ಆ ಒಂದೇ ಒಂದು ಬಾಲು ಎರಡು ಪೀಸ್ ಆಗಿ ಅರ್ಧ 4 ಹೋಯ್ತು, ಅರ್ಧ 6 ಹೋಯ್ತು. ಬೋರಾಗಿತ್ತು. ಯಾಕೆ ಈ ಬಾರ್ಡರ್ ದಾಟಿ ನಾನು ಬರಲ್ಲ, ನೀವು ಬರಬಾರದು. ನೀವು ಅಲ್ಲೇ ಚಪ್ಪಳೆ ಹೊಡೆಯಬೇಕು, ನಾನು ಅಲ್ಲಿಂದ ಚಪ್ಪಳೆ ಗೊತ್ತಲ್ಲ.
ಇದು ತೋಳಮ್ಮ ತೊಳಲೆಮ್ಮ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು. ಒಂದು ಶರೀರ ಹಲವು ಶಾರೀರ, ಒಂದು ಧ್ವನಿಯಲ್ಲಿ ಅನೇಕ ಜನರು ಬಂದವರು. ನಮ್ಮ ಮಿಮಿಕ್ರಿ ರಮೇಶ್ ಬಾಬು ಅವರಿಗೆ ಒಂದು ಜೋರು ಚಪ್ಪಾಳೆ ಬರಲಿ. ಹಾಗೇನೆ ನಮ್ಮ ಶಮಿತಾ ಮೇಡಮ್ ಮಾಡುವಾಗ ಆಗ್ಲಿಂದ ಒಬ್ರು ಡಿಮ್ಯಾಂಡ್ ಮಾಡ್ತಾ ಇದ್ರು, ಎಲ್ಲರನ್ನ ಇದ್ದೀರಾ ನೀವೇ ಹೇಳೋಣ, ನಿಮಗೋಸ್ಕರ ನೀವು ಡೆಡಿಕೇಟ್ ಮಾಡಿರೋಗೋಸ್ಕರ ನಿಮ್ಮ ಮೂಲಕ ಇಲ್ಲಿರೋ ಎಲ್ಲರಿಗೋಸ್ಕರ ಈ ಹಾಡು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಯಾರೇ ನೀನು ರೋಜಾವೇ ಅದನ್ನ ಹಾಡೋಕೆ ವೇದಿಕೆಗೆ ಬರ್ತಾರೆ ನಮ್ಮ ಸಿಂಹವೇಣ್ ತಂಡದ ಕನ್ನಡ ಚಲನಚಿತ್ರದ ಹಿನ್ನೆಲೆ ಗಾಯಕ ಸಂತೋಷ್ ದೇವ್ ಬರ್ಮಾಡೋಣ. ಕೇಳಿ ಆನಂದಿಸಿ, ಈ ಹಾಡು ನಿಮಗಾಗಿ. ರೆಡಿ ಸರ್ ನೀವು? ಎಲ್ಲರೂ ರೆಡಿ? ನೋಡೋಣ ಎಷ್ಟು ಸ್ಟೆಪ್ ಬರ್ತದೆ ಈಗ. ಇದು ಸ್ವಲ್ಪ ಔಟ್ ಮಾಡಿ. ಎಲ್ಲರೂ ಸ್ಟೆಪ್ ಹಾಕೊಂಡು ಎಲ್ಲ ಹೋಗ್ತಾರೆ. ಸರ್ ಅಲ್ಲಿ ಅವ್ರ ಮಾತ್ರ ಎಲ್ಲರೂ ಕುಣಿಬೇಕು. ನಿಮ್ಮನ್ನ ಕುಣಿಸೋ ಹಾಡುಗಳು, ನಿಮ್ಮನ್ನ ಖುಷಿ ಪಡಿಸೋ ಹಾಡುಗಳು ಈ ನಮ್ಮ ಸಿಂಹವೇಣ್ ಕಡೆಯಿಂದ ಬರ್ತಾನೆ ಇರುತ್ತೆ. ಸದ್ಯಕ್ಕೆ ಇದೀಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡು ಕುಣಿದು ಕುಪ್ಪಳಿಸಿ ನಿಮಗಾಗಿ. ಹಲೋ ಹಲೋ ಸರ್ ಚೂರು ಬೇಸ್ ಮಾಡಿದ್ದಾರೆ. ಹಲೋ ಹಲೋ ಮೂವತ್ತೊಂಬತ್ತನೇ ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ಹಾಡಲಿ ಹೇಳಿ ಹೂಗಳೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಗೆ ಮೋಚುವೆ ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ತುಂಬಿಕೊಂಡಿದೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದೆ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಗೆ ಮೋಚುವೆ ಚೆಲುವಿನ ಹೂವೆ. ಬ್ರದರ್ ಹುಷಾರ್ ಕೈ.
ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತಕ್ಕೆ ನೋಡು, ಸಂಗೀತಕ್ಕೆ ಸ್ಫೂರ್ತಿ ನೋಡು, ಹೆಣ್ಣೆ ಸಂಗೀತವನ್ನು ಹಾಡು, ಲೈಫಲ್ಲಿ ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು, ಯಾರೇ ನೀನು ರೋಜಾ ಹೂವೆ, ಯಾರೇ ನೀನು ಮಲ್ಲಿಗೆ ಹೂವೆ, ಹೇವೋ ಚೆಲುವೆ ಚೆಲುವಿನ ಹೂವೆ. ಹುಡುಗಿಗೆ ನಾನೇ ರಾಜನಾನು, ಹುಡುಗನಿಗೆ ಕದಿಮಣ್ಣನು, ಪ್ರಳಯ ಕೇಳು ನೀನು, ಲೋಕವೆಲ್ಲ ನನ್ನ ಪಾಕೆಟ್ನಲ್ಲಿ, ಸ್ನೇಹವೆಲ್ಲ ರಾಕೆಟ್ನಲ್ಲಿ, ಕೇಳಿ ಹಾಡೋ ಪ್ರೇಮಿ ನಾನು, ನನ್ನ ಪ್ರೇಮಿಗಳೇ ಈ ಪ್ರೀತಿ ಅಭಿಮಾನ ಎಂದೆಂದೂ ನನ್ನದು, ಯಾರೇ ನೀನು ರೋಜಾ ಹೂವೆ, ಯಾರೇ ನೀನು ಮಲ್ಲಿಗೆ ಹೂವೆ, ಹೇಳೋ ಚೆಲುವೆ ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ತುಂಬಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ ಹೆಂಗಿದ್ರಣ್ಣ ಸಂತೋಷ ಯಾರ್ಯಾರು ಚೆನ್ನಾಗಿತ್ತ? ಮತ್ತೊಂದ್ಸಲ ಸೌಂಡ್ ಮಾಡಿ ಕಮಾನ್. 39ನೇ ಪತ್ರಕರ್ತರ ಸಮ್ಮೇಳನಕ್ಕೆ ಸಿಂಹಕ್ಕೆ ರವಿ ಚಂದ್ರಗೆ ಥ್ಯಾಂಕ್ ಯು. ಈಗ ಕೇಳಿ ಒಂದು ನಿಮಿಷ ಕೇಳಿ. ಆಯ್ತಣ್ಣ ಅಣ್ಣ ಕುಲದಲ್ಲಿ ಈಗ ನಮ್ಮ ಯಾರೇನು ರೋಜೋ ಹಾಡಿದ್ರು ಅಲ್ವಾ, ಇದೇ ಕುಣಿತ, ಇದೇ ಜೋಶ್, ಇದೇ ಎನರ್ಜಿ ಒಂದು ಜಾನಪದವಾಗಿರುತ್ತೆ. ಅದ್ಭುತವಾದ ಜಾನಪದ ಹಾಡು. ಜಾನಪದ ಹಾಡಿಗೆ ನೀವೆಲ್ಲ ಕುಣಿಬೇಕು. ನಿಮ್ಮೆಲ್ಲರನ್ನ ತಂದಿಸೋದಕ್ಕೆ ನಾಡಿನ ಖ್ಯಾತ ಜಾನಪದ ಉಮಾ ವೇದಿಕೆ ಕೊಡ್ತಾರೆ. ಒಂದು ಜೋರು ಚಪ್ಪಾಳೆ ಉಮಾ ಬರ್ಲಿ. ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ, ಸಂಗೊಳ್ಳಿ ರಾಯಣ್ಣನಿಗೆ, ಅಮರೂರು ಬಾಳಪ್ಪನಿಗೆ. ಕುಣಿಬೇಕು, ಅಷ್ಟು ಕುಣಿರಿ. ಅಂದ್ರೆ ಸ್ಟೇಜ್ ಕೆಳಗೆ ನಿಲ್ಲಿರಿ, ಯಾರು ಸ್ಟೇಜ್ ಬರಬೇಡಿ ಪ್ಲೀಸ್.
ಮಂಜೇಶ್ವರನ ಯಾವ ರೀತಿಯಾಗಿ ಪ್ರೀತಿಯಿಂದ ಕರೀತಾಳವಾರೆ ಮಾರನವರು ತನ್ನ ಭಾವನಾದ ಮಂಜೇಶ್ವರರನ್ನ ಕರೆಯೋ ನೂರು ಮಾತರೆದು ಕೂಗೋ ನೂರು ಮಾತು ಕೂಗಿ ಒಂದ್ಸಲ ಜೋರಾಗಿ ಕೂಗಿ ಪತ್ರಕರ್ತರ ಸಮ್ಮೇಳನ ಜೋರಾಗಿ ಜಯನಿ ಕೂಗಿ ಇಸನ ವಾಯ್ಸೋ ಅಸನ ಕೂಗಿ ಕೂಗಿ ಥ್ಯಾಂಕ್ ಯು ಅಣ್ಣ. ಈಗ ನೀವೆಲ್ಲ ಕುಣಿತಾ ಇದ್ದೀರಲ್ವಾ, ನಿಮ್ಮ ಕುಣಿತ ಹೀಗೆ ಮುಂದುವರಿಯುತ್ತೆ, ಇಷ್ಟೇ ಎನರ್ಜೆಟಿಕ್ ಆಗಿರುತ್ತೆ. ಕುಣಿದು ಕುಪ್ಪಳಿಸೋದಕ್ಕೆ ವೇದಿಕೆಗೆ ಮತ್ತೆ ಬರ್ತಾರೆ ಡಾಕ್ಟರ್ ಶಮೀನಾ ಮಾಮನವರು. ಜೋರಾಗಿ ಮಾಡೋಣ. ಈ ನಿಮ್ಮ ಎನರ್ಜಿನ ಹೀಗೆ ಕಾಯ್ಕೊಂಡು ಹೋಗಿ, ಈ ನಿಮ್ಮ ಜೋಶ್, ಈ ನಿಮ್ಮ ಎನರ್ಜಿ, ಈ ನಿಮ್ಮ ಚಪ್ಪಾಳೆ, ಒಂದು ಜೋಶ್ ಶಿಳ್ಳೆ ಜೋರಾಗಿ ಕುಣಿದು ಕುಪ್ಪಳಿಸೋದಕ್ಕೆ ಅಂತ ಈ ಹಾಡು. ದಯವಿಟ್ಟು ವೇದಿಕೆಗೆ ಏನು ಎಸೆಬೇಡಿ. ನಾವು ಫ್ರೀ ಕೊಟ್ಟು ಏನೂ ತಗೊಳ್ಳಲ್ಲ. ಅವ್ರ ಖುಷಿಗೆ ಖುಷಿ ಮಾಡಿದ್ದಾರೆ, ಬಟ್ ಮಾಡಬೇಡಿ. ಅಣ್ಣ ಸಾಧ್ಯ ಓಕೆ, ಈಗ ಮುಂದೆ ಹಾಡೋ ಹಾಡು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಗೆ ನಾನು ಹಾಡಿದ ಹಾಡು ಬರ್ಲಿ ಶಂಕರ್ ಮಹಾದೇವರ ಜೊತೆನಲ್ಲಿ ಹಾಡುವಂತ ಅವಕಾಶ ಸಿಕ್ಕಿದ್ದು ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ. ರೆಡಿ? I
ಸುಸುತ್ತ
Hey!
ಚುಚ್ಚುವ